ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಹೊಸ ರುಚಿ ಅಡುಗೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಎಸ್, ನಮ್ಮ ಹೊಸ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ನಮ್ಮ ಜೊತೆ ಸುಷ್ಮಿತಾ ಅವರು ಇದ್ದಾರೆ. ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಣ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದೆ. ಓಕೆ, ಇವತ್ತು ಏನು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ಎರಡು ಕೂಡ ರೆಸಿಪಿ ಗೋಬಿಯದ್ದೇ. ಗೋಬಿ? ಓಕೆ ಓಕೆ. ಒಂದು ಗೋಬಿ ಮಲ್ಲಿಗೆ ಅಂತ ಮಾಡ್ತಾ ಇದ್ದೇನೆ, ಇನ್ನೊಂದು ಗೋಬಿ 65 ಮಾಡ್ತಾ ಇದ್ದೇನೆ. ಗೋಬಿ 65? ಗೋಬಿಯಲ್ಲಿ 65 ಮಾಡಿ? ಹೌದು, ಗೋಬಿಯಲ್ಲಿ 65 ಮಾಡ್ತಾ ಇದ್ದೇನೆ. ಓಕೆ, ಎರಡು ಅಡುಗೆ ಮಾಡಲಿಕ್ಕೆ ಅಡುಗೆ ಹೋಗುವ. ಆಯ್ತು. ಎಸ್ ಮ್ಯಾಮ್, ಇವಾಗ ಗೋಬಿ ಮಾಡೋದಲ್ಲ? ಹೌದು. ಫಸ್ಟಿಗೆ ಯಾವುದು 65 ಮಾಡ್ತಾ ಇದ್ದೀರಾ? ಇಲ್ಲ, ಗೋಬಿ ಮಲ್ಲಿಗೆ ಮಾಡ್ತಾ ಇದ್ದೇನೆ. ಗೋಬಿ ಮಲ್ಲಿಗೆ? ಎಂತ ಮಲ್ಲಿಗೆ? ಮೈಸೂರು ಮಲ್ಲಿಗೆ? ಗೋಬಿ ಮಲ್ಲಿಗೆ. ಓಕೆ. ಫ್ಲವರ್ ಮಲ್ಲಿಗೆ, ಫ್ಲವರ್. ಮಲ್ಲಿಗೆ ಫ್ಲವರಾ? ಫ್ಲವರ್ ಅಂತ ಕೂಡ ಹೇಳ್ತಾರೆ ಗೋಬಿ. ಹೌದು ಹೌದು. ಕೆಲವೊಂದು ಸಲ ಹೂ ಇಲ್ಲ ಇದ್ದರೆ ಇದನ್ನೇ ಫ್ಲವರ್ ಆಗಿ ಕೊಡ್ಬೋದಲ್ಲ ಗೋಬಿಯನ್ನೇ. ಓಕೆ, ಸ್ಟಾರ್ಟ್ ಮಾಡುವ. ಎಂತ ಮಾಡೋದು? ಮೊದಲಿಗೆ ನನಗೆ ಮಿಕ್ಸಿ ಜಾರ್ ಬೇಕು. ಫಸ್ಟಿಗೆ ಮಿಕ್ಸಿ ಬೇಕಾ? ಹೌದು. ಓಕೆ, ಅಂದರೆ ಪಾಕ ರೆಡಿ ಮಾಡ್ಕೊಳ್ತೀರಾ? ಹೌದು, ಮೊದಲಿಗೆ ನಾವು ಮಸಾಲ ಅದ್ರದ್ದು ಗ್ರೀನ್ ಮಸಾಲ ರೆಡಿ ಮಾಡಲಿಕ್ಕೆ ಉಂಟು. ಅಂದರೆ ಈಗ ಇದಕ್ಕೆ ನೀವೇ ಮನೆಯಲ್ಲೇ ತಯಾರು ಮಾಡೋದಾ ಮಸಾಲ? ಹೌದು. ಓಕೆ. ಮೊದಲಿಗೆ ಪುದೀನ ತಗೊಂಡಿದ್ದೇನೆ. ಓಕೆ, ಸಾಕು. ಓಕೆ. ಒಂದು ಅರ್ಧದಷ್ಟು ಪುದೀನ, ಒಂದು ಕಪ್ಪಷ್ಟು ಫುಲ್ಲು ಕೊರಿಯಾಂಡರ್ ಲೀವ್ಸ್, ಓಕೆ. ಸ್ವಲ್ಪ ಗಾರ್ನಿಷಿಗೆ ಇಡ್ತಾ ಇದ್ದೇನೆ. ಓಕೆ. ನಂತರ ಕರಿಬೇವಿನ ಸೊಪ್ಪು, ಕರಿಬೇವಲ್ಲ? ಓಕೆ. ಮತ್ತು ಗ್ರೀನ್ ಚಿಲ್ಲಿ. ಗ್ರೀನ್ ಚಿಲ್ಲಿ ಅಲ್ಲ? ಒಂದು ಭಯಂಕರ ಖಾರ ಇರುವಂತ ಕಾಣ್ತಾ ಉಂಟು. ಎರಡು ಸಾಕಾಗ್ತದಾ? ಎರಡು ಸಾಕು. ಓಕೆ. ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ. ಓಕೆ. ಪೇಸ್ಟ್ ಇಲ್ಲ? ರೆಡಿ ಆಗ ಪೇಸ್ಟ್ ಕೂಡ ಹಾಕೊಳ್ಬೋದು. ಈಗ ನಾವು ಗ್ರೈಂಡ್ ಮಾಡ್ತಾನೆ ಇದ್ದೇವೆ, ಸೊ ಹಾಗಾಗಿ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ತಗೊಳ್ತಿದ್ದೇನೆ. ಓಕೆ. ನಂತರ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೇನೆ. ಶುದ್ಧವಾದಂತಹ ಸನ್ ಪ್ರೀಮಿಯಂ ಆಯಿಲ್ ಅಲ್ಲ? ಹೌದು. ಓಕೆ. 1 ಸ್ಪೂನ್ ಆಯಿಲ್. ಇದು ಹೇಗೆ ಮಿಕ್ಸಿಗೆ ಆಯಿಲ್ ಹಾಕುದು? 1 ಸ್ಪೂನ್ ಅಷ್ಟು ಕರ್ಡ್. ಓಕೆ. ಈಗ ಮಿಕ್ಸ್ ಮಾಡುವಾಗ ಆಯಿಲ್ ಹಾಕ್ತಾರಾ ಹೇಗಾದ್ರು? ಹಾಕ್ಬೋದು, ಒಟ್ಟಿಗೆ ಮಿಕ್ಸ್ ಆಗ್ತದಲ್ಲ ಅದರಲ್ಲಿ. ಓಕೆ. ಇದನ್ನು ನೀರು ಹಾಕ್ಲಿಕ್ಕೆ ಉಂಟಾ? ಸ್ವಲ್ಪವೇ ಸ್ವಲ್ಪ ನೀರು, ಯಾಕಂದ್ರೆ ಕರ್ಡ್ ನಾವು ಹಾಕಿದ್ದೇವೆ. ಓಕೆ. ಸ್ವಲ್ಪ ಲೋಟ ಅಲ್ಲ? ಅರ್ಧ ಲೋಟ ಕೂಡ ಬೇಡ, ಕಾಲು ಸಾಕು. ಸಾಕಾ? ನಾನು ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಗ್ರೈಂಡ್ ಮಾಡಬೇಕಾ? ಆಲ್ಮೋಸ್ಟ್ ರೆಡಿ ಆಗಿದೆ ಅಂತ ಕಾಣುತ್ತೆ. ಸಾಕಾ? ಸಾಕು. ಇದನ್ನು ನಾನು ಗ್ಲಾಸ್ ಬೌಲಿಗೆ ಶಿಫ್ಟ್ ಮಾಡ್ತಿದ್ದೇನೆ. ಸಾಕಲ್ಲ? ನೀರು ಹಾಕ್ಬೇಕು ಇದಕ್ಕೆ? ಬೇಡ ಬೇಡ. ಇದಕ್ಕೆ ಸ್ವಲ್ಪ ನನಗೆ ಉಪ್ಪು ಮತ್ತು ಗರಂ ಮಸಾಲ. ಗರಂ ಮಸಾಲೆ? ಗರಂ ಮಸಾಲ ಬೇಕು. ಗರಂ ಮಸಾಲೆ, ರಾಯ್ಸ್ ಅವರ ಗರಂ ಮಸಾಲೆ ಎಷ್ಟು ಹಾಕಿ? ಸ್ವಲ್ಪ, ಅಷ್ಟು ಬೇಡ. ಅರ್ಧ ಸ್ಪೂನಾ? ಬೇಡ ಬೇಡ, 1/4 ಸ್ಪೂನ್ ಅಷ್ಟು ಸಾಕು. ಆಮೇಲೆ ಕ್ಯುಮಿನ್ ಪೌಡರ್, ಕೊರಿಯಾಂಡರ್ ಪೌಡರ್. ಇದು ಕೂಡ ಅಷ್ಟೇ? 1/4 ಸ್ಪೂನಾ? ಅಷ್ಟು ಬೇಡ, ಸಾಕು. ಕೊರಿಯಾಂಡರ್ ಪೌಡರ್,
ಸಾಕು ಸಾಕಾ? ಸಾಕು. ಓಕೆ, ಈಗ ಸ್ವಲ್ಪ ಉಪ್ಪಲ್ಲ? ಉಪ್ಪು ಹಾಕ್ತಾ ಇದ್ದೇನೆ. ಓಕೆ, ಇದಕ್ಕೆ ಬೇರೆ ಮಸಾಲೆ ಆ್ಯಡ್ ಮಾಡಲಿಕ್ಕೆ ಇಲ್ವಾ? ಇಲ್ಲ, ಇಷ್ಟೇ ಸಾಕು. ಸ್ವಲ್ಪ ಕೆಲವರು ಕಲರ್ ಬೇಕಿದ್ರೆ ಗ್ರೀನ್ ಕಲರ್ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ತಾರೆ. ಅಂದ್ರೆ ಇದು ನಾವು ಹೇಗೆ? ನ್ಯಾಚುರಲ್ green ಬರುತ್ತಾ ಹೇಗೆ? ಹಾ, ಇದು colour? ಗ್ರೀನ್ ಕಲರ್ ಇರ್ತದೆ. Okay, ಗೋಬಿ ಆಕ್ಚುಲಿ ರೆಡ್ ಇರುವುದಲ್ಲ? ಹಾ, ಓಕೆ, ಇದಾದ್ರೆ ಅಲ್ಲ green. ರೆಡ್ ಅಂದ್ರೆ ಫ್ಲವರ್ ಆಕ್ಚುಲಿ ಇರೋದು ಅದು ವೈಟ್ ಕಲರ್. ನಾವು ಕಲರ್ ನಾವು ಹೇಗೆ ಬೇಕಾಗಿ ಟ್ರಾನ್ಸ್ಫರ್ ಮಾಡ್ತೇವೆ. ಓಕೆ, ಆಯಿಲ್ ಇಡಬೇಕಾ ಹೇಗೆ? ಹಾ, ಆಯಿಲ್ ಇಟ್ಬಿಡೋಣ, ಓಕೆ, ಬಿಸಿಯಾಗಲಿ. ಆಯಿಲ್ ಹಾಕಬೇಕಲ್ಲ? ಆಯಿಲ್ ಅಂತ ಬಂದಾಗ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಓಕೆ, ಆಯಿಲ್ ಅಂತೂ ಬಿಸಿ ಆಗ್ತಂತು. ಹಾಂ, ಇದಕ್ಕೆ ನಾನು ಗೋಬಿ ಹಾಕ್ತಿದ್ದೇನೆ. ನಾನು ಗೋಬಿಗೆ ಸ್ವಲ್ಪ ಬಿಸಿ ನೀರು, ಉಪ್ಪು, ಹಳದಿ ಪೌಡರ್ ಹಾಕಿ ತಂದಿದ್ದೇನೆ. Okay. ಆಲ್ರೆಡಿ ಸ್ವಲ್ಪ ಬೆಂದಿದೆ ಇದು. ಬೆಂದಿದೆಲ್ಲ? ಓಕೆ, ಇದಕ್ಕೆ ಹಾಕ್ತಾ ಇದ್ದೇನೆ. ಓಕೆ. ಇಲ್ಲ, ಇದನ್ನು ನಾವು ಆಯಿಲಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಬೇಕಲ್ಲ? ಹಾಂ, ಹೌದು. ಓಕೆ, ಇದು ನೀವು ಈಗ ನೀರಲ್ಲಿ ಬೇಯಿಸಿಟ್ಕೊಂಡು? ಬಿಸಿ ನೀರಲ್ಲಿ, ಹೌದು. ಈಗ ನಾವು ನಾರ್ಮಲ್ ಗೋಬಿ ಎಲ್ಲ ತಿನ್ನೋದ್ರೆ, ಅಂಗಡಿಯಲ್ಲೆಲ್ಲ ತಿನ್ನೋದ್ರೆ ಅದು ಮಸಾಲೆ ಎಲ್ಲ ಹಾಕಿರ್ತಾರೆ, ಈರುಳ್ಳಿ ಎಲ್ಲ ಹಾಕಿ ಗಮ್ಮತ್ತಿರುತ್ತೆ. ಆದರೆ ಇದು ಸ್ಪೆಷಲ್ ಆಗಿರುತ್ತೆ ಅಂತ? ಹೌದು. ಓಕೆ, ಇದಕ್ಕೆ ಸ್ವಲ್ಪ ಮೈದಾ, ಕಾರ್ನ್ಫ್ಲೋರ್ ಮತ್ತೆ ಅಕ್ಕಿ ಹಿಟ್ಟು ಮೂರಲ್ಲಿ ಕೂಡ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಓಕೆ, ಹಾಂ, ಇದು ಕೋಟಿಂಗ್ ಹೌದು. ಒಳ್ಳೆದಿರುತ್ತಲ್ಲ? 1 ಸ್ಪೂನ್ ಅಷ್ಟು ಹಾಕ್ತಿದ್ದೇನೆ. ಓಕೆ, ಜಾಸ್ತಿ ನೀರಿನ ಅಂಶ ಕೂಡ ಇರಬಾರ್ದು, ಅಂದರೆ ಡೀಪ್ ಫ್ರೈ ಮಾಡುವಾಗ. ಹಾಂ, ಅದೇ ಹಾಂ, ಅದಕ್ಕೆ ಕಾರ್ನ್ಫ್ಲವರ್ ಎಲ್ಲ ಕಾರ್ನ್ಫ್ಲೋರ್ ಹಾಕಿ. ಇದು ಗೋಬಿ ಫ್ರೈ ಅಂತ ಹೇಳ್ಬೋದಲ್ಲ ಹೇಗೆ? ಗೋಬಿ ಮಲ್ಲಿಗೆ. ಗೋಬಿ ಮಲ್ಲಿಗೆ ಹೇಳಿದ್ದಲ್ಲ, ನಾನು ಮಂಚೂರಿ ಅಂತ ಅಂದ್ಕೊಂಡೆ. ಮಂಚೂರಿ ಆದರೆ ನಾವು ಈಗ ಏನು ಈರುಳ್ಳಿ ಎಲ್ಲ ಹಾಕಿ ಫ್ರೈ ಅದು ಇನ್ನು ಸಾಸ್ ಎಲ್ಲ ಬೇಕಾಗ್ತದೆ ಮಂಚೂರಿ ಅಂತ ಹೇಳಿದ್ರೆ. ಇದು ನೀವು ಮಲ್ಲಿಗೆ ಆದ ಕಾರಣ ಈ ಒಂದೇ ಕೆಲಸ, ಒಮ್ಮೆ ಆಯಿಲ್ಗೆ ಹಾಕಿದ್ರೆ ಮುಗಿತಿಲ್ಲ. ಆಲ್ಮೋಸ್ಟ್ ಬಿಸಿ ಆಯ್ತಾ ಉಂಟು. ಅಲ್ಲಿ ಜಾಸ್ತಿ ಇಲ್ಲ, ಸ್ಲೋ ಇರಲಿ. ಕಲರ್ ಅಂತೂ ಸಾಕಾಗಿ ಕಾಣ್ತುಂಟಲ್ಲ? ಹೌದು. ನೀವು ಇದು ನೀವೇ ರೆಡಿ ಮಾಡಿದ ಹೇಗೆ? ಇಲ್ಲ, ಇದು ನಾನು ಒಂದು ಮೊಬೈಲಲ್ಲಿ ಯೂಟ್ಯೂಬಲ್ಲಿ ನೋಡಿ ಕಲಿತಿದ್ದು. ಆಲ್ರೆಡಿ ಈ ಥರ ಗೋಬಿ ಮಲ್ಲಿಗೆ ಅಂತೇಳಿ? ಹೌದು, ಹೌದು. ಹೆಚ್ಚಾಗಿ ನೀವು ಏನು ಜ್ಯೂಸ್ ಇದನ್ನೆಲ್ಲ ಜಾಸ್ತಿ ಮಾಡ್ತೀರಾ, ಹಾಗಾಗಿ ಕೇಳಿದ್ದು. ಅಂದರೆ ನೀವು ಮನೆ ಇದು ಕೂಡ ಸ್ವಲ್ಪ ಹೆಲ್ದಿಯಾ? ಇದನ್ನು ತೆಗಿವ, ಫ್ರೈ ಆಯಿತು. ಓಕೆ, ಆಲ್ಮೋಸ್ಟ್ ರೆಡಿ ಆಯ್ತಲ್ಲ? ಹಾಂ, ಹೌದು. ಗ್ಯಾಸ್ ಆಫ್ ಮಾಡ್ತೇನೆ. ಆಫ್ ಮಾಡೋದಾ? ಓಕೆ. ಗೋಬಿ ಮಲ್ಲಿಗೆ ರೆಡಿ ಆಗಿದೆ. ಓಕೆ, ಬಿಸಿ ಮಾಡಿ ಬಿಸಿಯಾದ ಗೋಬಿ ಮಲ್ಲಿಗೆ ಅಲ್ಲ? ನಾರ್ಮಲ್ ಆಗಿ ನಾವು ಮಲ್ಲಿಗೆಯನ್ನು ಗಿಡದಲ್ಲಿ ಹೇಗೆ ಹಸಿರು ಎಲೆಗಳ ಮೇಲೆ ಮಲ್ಲಿಗೆ ವೈಟ್ ಆಗಿ ಕಾಣ್ತದೆ, ಸೇಮ್ ಅದೇ ಥರದ ಗೋಬಿ ಮಲ್ಲಿಗೆ ಕೂಡ ಇಲ್ಲಿ ರೆಡಿ ಆಗಿದಲ್ಲ? ಓಕೆ, ಬಿಸಿ ಇದೆ, ಸ್ವಲ್ಪ ಆರಿದ ನಂತರ ಗಮದಾಗಿ ಟೇಸ್ಟ್ ಮಾಡೋದು. ಓಕೆ, ಟೇಸ್ಟ್ ನೋಡೋದು ಹೇಗಿದ್ರೆ. ಓಕೆ, ಸುಸ್ಮಿತ್ ಅವರು ಸಾಗಲಾಗಿರುವಂತಹ ಗೋಬಿ ಮಲ್ಲಿಗೆ ಸ್ಪೆಷಲಾಗಿ ಗೋಬಿ ಮಲ್ಲಿಗೆ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೇನೆ. ಗೋಬಿ ಮಲ್ಲಿಗೆ ತಯಾರಿಸುವ ವಿಧಾನ: ಮೊದಲು ಅರ್ಧ ಕಪ್ ಪುದೀನಾ ಸೊಪ್ಪಿಗೆ 1 ಕಪ್ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, 3 ರಿಂದ 4 ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, 1 ಚಮಚ ಎಣ್ಣೆ, 1 ಚಮಚ ಮೊಸರು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಸಾಲೆಗೆ 1/4 ಚಮಚದಷ್ಟು ಗರಂ ಮಸಾಲಾ ಪುಡಿ, 1/4 ಚಮಚ ಜೀರಿಗೆ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಕೊಳ್ಳಿ. ನಂತರ ಅರಿಶಿನ ಪುಡಿ ಹಾಕಿ ಬಿಸಿ ನೀರಿನಲ್ಲಿ ಅದ್ದಿ ಇಟ್ಟ ಕಾಲಿಫ್ಲವರ್ ಅನ್ನು ಹಾಕಿ 1 ಚಮಚ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್ ಹಾಗೂ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಬೆರೆಸಿಕೊಂಡು
ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಗೋಬಿ ಮಲ್ಲಿಗೆ ರೆಡಿ. ಓಕೆ, ಗೋಬಿ ಮಲ್ಲಿಗೆ ಹೇಗೆ ಮಾಡೋದು ನೋಡಿದಲ್ಲ, ಸಾಕಾಗಿರ್ಬೋದು. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಹೊಸ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾಥ್ ಸತ್ಯನಾರಾಯಣ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ಐಶ್ವರ್ಯ KT ಸ್ಪೆಷಲ್ ಟೀ. ಎಸ್, ಸುಷ್ಮಿತಾ ಅವರು ಆವಾಗಲೇ ಗೋಬಿ ಮಲ್ಲಿಗೆ ರೆಡಿ ಮಾಡಿಟ್ಟಿದ್ದಾರೆ. ಇವಾಗ ಇನ್ನೊಂದು ಸ್ಪೆಷಲ್ ಗೋಬಿಯಿಂದ ಮಾಡ್ತಾರೆ ಅಂತ ಹೇಳಿದ್ರು. ಏನು ಅಂತ ಅವ್ರ ಜೊತೆ ಕೇಳುವ. ಎಸ್ ಮ್ಯಾಮ್, ಈಗ ಗೋಬಿ 65 ಹೋಗ್ತಿದ್ರಲ್ಲ. ಓಕೆ, ಏನು ಮಾಡ್ತಿದ್ದೀರಾ? ಫಸ್ಟಿಗೆ ಏನು ಬೇಕು? ಈಗ ಫಸ್ಟಿಗೆ ಒಂದು ಮ್ಯಾರಿನೇಟ್ ಮಾಡಲಿಕ್ಕಿದೆ. ಗ್ಲಾಸ್ ಬೌಲ್ ಕೊಡಿ. ಓಕೆ, ಬೌಲ್ ಅಂತೂ ರೆಡಿಯಾಗಿದೆ. ಸ್ಪೂನ್ ಬೇಕಾ? ಸ್ಪೂನು ಬೇಡ, ಉಂಟು. ಫಸ್ಟಿಗೆ ಅಂದರೆ ಗೋಬಿ ಇದರಲ್ಲಿ ಕೂಡ ಬೇಯಿಸ್ಕೊಂಡಿದ್ದೀರಾ ಹೇಗೆ? ಇದು ಕೂಡ ಬೇಯಿಸ್ಕೊಂಡಿದ್ದೇನೆ. ಉಪ್ಪು ಮತ್ತು ಹಳದಿ ಹಾಕಿ ಬೇಯಿಸ್ಕೊಂಡಿಟ್ಟಿದ್ದೇನೆ. ಓಕೆ, ಮೊದಲಿಗೆ ಗೋಬಿ ಹಾಕ್ಕೊಳ್ತಿದ್ದೇನೆ. ಓಕೆ, ಉಪ್ಪು ಹಳದಿ ಗೋಬಿ ಇಷ್ಟನ್ನು ಹಾಕಿ ಇದಕ್ಕೆ ಮೊಸರು ಓಕೆ, 1-2 ಸ್ಪೂನ್ ಮೊಸರು. ಮತ್ತು ಇದಕ್ಕೆ ಮಸಾಲ ಆ್ಯಡ್ ಮಾಡಲಿಕ್ಕಿದೆ. ಮೊದಲಿಗೆ ರೆಡ್ ಚಿಲ್ಲಿ ಪೌಡರ್. ಅರ್ಧ ಸ್ಪೂನ್ ಸಾಕಾಗುತ್ತಾ? ಅರ್ಧ ಸ್ಪೂನ್ ಸಾಕು. ಮತ್ತು ಗರಂ ಮಸಾಲ. ಓಕೆ, ಗರಂ ಮಸಾಲೆ ಇದು ಕೂಡ ಒಂದು ಅರ್ಧ ಸ್ಪೂನು. ಕೊರಿಯಾಂಡರ್ ಮತ್ತು ಜೀರಾ ಪೌಡರ್. ಕೊತ್ತಂಬರಿ ಪೌಡರ್ ಅಲ್ಲ, ಜೀರಾ ಪೌಡರ್ ಸಾಕಾಗುತ್ತಾ? ಒಂದು 1/4 ಸ್ಪೂನ್ ಸಾಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೇನೆ. ಆಲ್ರೆಡಿ ಬೇಯುವಾಗ ಉಪ್ಪು ಹಾಕಿದ್ದೇನೆ. ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಬೇಕಾಗ್ತದೆ. ಆಯಿಲ್ ಬಿಸಿ ಮಾಡಲಿಕ್ಕೆ ಇಡೋಣ. ಓಕೆ, ನಾವು ಆವಾಗಿದ್ದೇ ಆಯಿಲ್ ಯೂಸ್ ಮಾಡ್ಬೋದು. ಹೌದು, ಸಾಕಾಗುತ್ತಾ ಆಯಿಲ್? ಆಯಿಲ್ ಸಾಕು. ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡಂತ ಕರಿಬೇವಲ್ಲ. ಹೌದು, ಇದು 65 ಅಂತ ಸ್ವಲ್ಪ ಪೀಸ್ ಚಿಕ್ಕದು ಬರುತ್ತಲ್ಲ, ನೀವು ಹೇಗೆ? ಅಂದರೆ ಇನ್ನೂ ಕಟ್ ಮಾಡ್ಲಿಕ್ಕೆ ಉಂಟಾ ಹೇಗೆ? ಇಲ್ಲ ಸಾಕು. ಸಾಕಾಗುತ್ತೆ? ಸಾಕು. ಇದಕ್ಕೆ ಸ್ವಲ್ಪ ಕೊರಿಯಾಂಡರ್ ಹಾಕ್ತಿದ್ದೇನೆ. ಓಕೆ, ಇದು ಕೂಡ ಆಯಿಲಲ್ಲಿ ಬಿಟ್ಟರೆ ಆಯ್ತಾ? ಇಲ್ಲ, ಸ್ವಲ್ಪ ಫ್ರೈ ಮಾಡಲಿಕ್ಕೆ. ಹೌದು, ಮೈದಾ, ಕಾರ್ನ್ಫ್ಲೋರ್, ಅಕ್ಕಿ ಇತ್ತಲ್ಲ. ಹೌದು. ಇಲ್ಲಿ ಗೋಬಿ ಹಾಕಿದ್ವಲ್ಲ, ಅದರಲ್ಲಿ ನೀರು ಬಿಡುತ್ತಾ ಹೇಗೆ? ಅಂದರೆ ಸ್ವಲ್ಪ ಬಿಡ್ತದೆ. ಒಂದು 15 ಮಿನಿಟ್ಸ್ ಇಟ್ಟರೆ ಸ್ವಲ್ಪ ಬಿಡ್ತದೆ. ಹೌದಲ್ಲ. ಇದು ನಾವು ಈಗ ದಿಢೀರ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಹೌದು, ಎಣ್ಣೆ ಬಿಸಿ ಆಗ್ತಾ ಬಂದಿದೆ. ಓಕೆ, ಹಾಕೋಣಂತೂ ಬಿಸಿ ಹಾಕಿ ಅಂತ ಉಂಟು. ಇದು ಕೂಡ ಏನು ಜಾಸ್ತಿ ಬೇಯಬೇಕು ಅಂತಿಲ್ಲಲ್ಲ? ಬೆಂದಿದೆ. ಅಂದರೆ ಸ್ವಲ್ಪ ಕ್ರಿಸ್ಪಿನೆಸ್ಗೋಸ್ಕರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಓಕೆ, ಇದೆಲ್ಲ ಯಾವುದು ಊಟಕ್ಕೆ? ಊಟ ಜೊತೆಗೆ ಹೀಗೆ ತಿನ್ಬೋದಲ್ಲ? ಹೀಗೆ ಕೂಡ ಸ್ಟಾರ್ಟರ್ ಆಗಿ ಚೆನ್ನಾಗಿರ್ತದೆ. ಹೌದು. ಗೋಬಿಂದ ಬೇರೆ ಏನಲ್ಲ, ಗೋಬಿ ಮಂಚೂರಿ ಬಿಟ್ಟು ಏನಲ್ಲ ಪದಾರ್ಥ ಅದೆಲ್ಲ ಬಿಟ್ಟು ಸ್ಪೆಷಲ್ ಆಗಿ ಏನಾದ್ರು ಮಾಡ್ತಿದ್ರಾ? ಸ್ಪೆಷಲ್ ಆಗಿ ಮಾಡಲಿಲ್ಲ, ಗೋಬಿಯಲ್ಲಿ ಮಾಡಲಿಲ್ಲ. ಇದೇ 65 ಸ್ಪೆಷಲ್ ಅಲ್ಲ? ಓಕೆ, ಆಗಿದೆಯಾ? ಆಗಿದೆ ಅಂತ. ಗ್ಯಾಸ್ ಆಫ್ ಮಾಡ್ತೇನೆ. ಓಕೆ, ಇದೇ ಗ್ಯಾಸಿಗೆ ಇನ್ನೊಂದು ಬಾಣಲಿಟ್ಟು ಸ್ವಲ್ಪ ಇದನ್ನು ಫ್ರೈ ಮಾಡಲಿಕ್ಕೆ ಉಂಟು. ಓಕೆ, ಹಾಗಾದ್ರೆ ಈಗ ಬಾಣಲ್ ಬೇಕಲ್ಲ? ಹೌದು. ಓಕೆ, ಹಾಗಾದರೆ ಇದನ್ನು ಸೈಡಿಗೆ ಇಡುವಲ್ಲ? ಬಾಣಲಿಡ್ಲು ಒಲೆ ಉರಿಸಬೇಕಲ್ಲ?
ಆಯಿಲ್ ಹಾಕ್ಬೇಕಾ? ಹಾಂ, ಆಯಿಲ್ ಉಂಟು, ತೆಗೆದಿಟ್ಟಿದ್ದೇನೆ. ಆಯಿಲ್ ಸಾಕಾಗುತ್ತಾ? ಅಷ್ಟು ಸಾಕು ಸಾಕು, ಇಷ್ಟು ಸಾಕು. ಆನಿಯನ್ ಸಣ್ಣದಾಗಿ ಹೆಚ್ಚಿದ್ದು. ಒಂದು ಅರ್ಧ ಆನಿಯನ್ ತಗೊಂಡಿದ್ದೆ. ಹೌದು, ಅರ್ಧ. ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದು. ಸೇಮ್ ಸೈಜ್ ಶುಂಠಿ ಬೆಳ್ಳುಳ್ಳಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಆಗುತ್ತಾ ಇದಕ್ಕೆ? ಅಂದರೆ ಆಗುತ್ತೆ, ಆದರೆ ನಾವು ಸ್ವಲ್ಪ ಫ್ರೈ ಮಾಡುವಾಗ ಸ್ವಲ್ಪ ನಮಗೆ ಬಾಯಿಗೆ ಸಿಕ್ಕಿದ್ರೆ ಒಳ್ಳೆಯದು. ಹಾಂ, ಶುಂಠಿ ಹಾಗೆ ಸಿಗಬೇಕು ಸಿಗಬೇಕು, ಶುಂಠಿ ಮತ್ತು ಬೆಳ್ಳುಳ್ಳಿ. ಇಷ್ಟ ಆಗದವರು ಸ್ಕಿಪ್ ಮಾಡ್ಬೋದು, ಪೇಸ್ಟ್ ಹಾಕ್ಬೋದು. ಇದಕ್ಕೆ ನಾವು ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕ್ತೇವೆ. ಹೌದು, ಸ್ವಲ್ಪ ಕರಿಬೇವು. ಇದು ಸ್ವಲ್ಪ ಒಳ್ಳೆ ಫ್ಲೇವರ್ ಕೊಡ್ತದೆ ಕರಿಬೇವು. ಇದಕ್ಕೆ ವೈಟ್ ಎಳ್ಳು ಹಾಕ್ತಾ ಇದ್ದೇನೆ ಸ್ವಲ್ಪ. ಇದು ಗಾರ್ನಿಷ್ಗೆ ಒಳ್ಳೆ ಕಾಣ್ತದೆ. ಮತ್ತೆ ನಾವು ಫ್ರೈ ಮಾಡಿದ ಗೋಬಿ. ಹೌದು, ಮಸಾಲೆಗೆ ಏನು ಉಪ್ಪು ಹಾಕಬೇಕು ಅಂತಿಲ್ಲಲ್ಲ? ಇಲ್ಲ, ಅದು ಸಾಕಾಗುತ್ತಾ? ಸಾಕು. ಇದಕ್ಕೆ ಯಾವುದು ಸಾಸ್ ಏನು ಯೂಸ್ ಮಾಡಲಿಲ್ಲ? ಬೇಡ, ಬೇಕಂತ ಇಲ್ಲ. ಇಲ್ಲ, ಗ್ಯಾಸ್ ಆಫ್ ಮಾಡ್ತೇನೆ. ರೆಡಿ ಆಯ್ತಾ ಆಲ್ಮೋಸ್ಟ್? ಹೌದು. ಓಕೆ, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಹೌದು. ಬಿಸಿಯಾದ ಗೋಬಿ 65 ರೆಡಿ ಆಗಿದೆ. 65 ರೆಡಿ ಆಗಿದೆ. ಮೇಲೆ ಆನಿಯನ್ ಎಲ್ಲ ಹಾಕಿ ಗಾರ್ನಿಷ್ ಮಾಡಿ ಗಮ್ಮತ್ತಾಗಿ ಉಂಟು. ಎಷ್ಟು ಡ್ರೈ ಆಗಿರುತ್ತಾ ಹೇಗೆ ಅದು? ಇದು ಡ್ರೈ ಇರುತ್ತಲ್ಲ? ಹೌದು. ಓಕೆ, ಪರಿಮಳ ಹಾಗೆ ನೀವು ಆಗಲೇ ಹೇಳಿದರೆ ಏನು ಕರಿಬೇವಿನ ಸೊಪ್ಪೆಲ್ಲ ಹಾಕಿದರೆ ಪರಿಮಳ ಹಾಗೆ ಘಮ ಘಮ ಅಂತ ಹೊಡಿಕೊಂಡು. ಓಕೆ, ಟೇಸ್ಟ್ ನೋಡೋಣ. ಆಯಿತು. ಓಕೆ, ಸುಶ್ಮಿತಾ ಅವರು ಸಾಕಾಗಿರುವಂತಹ ಗೋಬಿ 65 ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಗೋಬಿ 65 ತಯಾರಿಸುವ ವಿಧಾನ. ಮೊದಲು ಬೇಯಿಸಿದ ಕಾಲಿಫ್ಲವರಿಗೆ 2 ಚಮಚದಷ್ಟು ಮೊಸರು, ಮೆಣಸಿನ ಪುಡಿ, ಗರಂ ಮಸಾಲಾ ಪುಡಿ, ಧನಿಯಾ ಹಾಗೂ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಕೊತ್ತಂಬರಿ ಸೊಪ್ಪು, 1 ಚಮಚ ಮೈದಾ, ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು ಹಾಕಿ ಕಲಸಿಕೊಳ್ಳಿ. ನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒಂದೊಂದಾಗಿ ಹಾಕಿ ಕರಿಯಿರಿ. ಆನಂತರ ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಕರಿಬೇವು, ಬಿಳಿ ಎಳ್ಳು ಹಾಕಿ ಒಗ್ಗರಣೆ ಮಾಡಿಕೊಂಡು ಬಳಿಕ ಕರಿದ ಗೋಬಿ ಹಾಕಿ ಚೆನ್ನಾಗಿ ಬೆರೆಸುತ್ತಾ ಹುರಿಯಿರಿ. ಈಗ ರುಚಿಕರವಾದ ಗೋಬಿ 65 ಸವಿಯಲು ಸಿದ್ಧ. ಎರಡು ಅಡಿಗೆ ಕೂಡ ರೆಡಿ ಆಗಿದೆ. ಯಾವುದು ಟೇಸ್ಟ್ ನೋಡು ಫಸ್ಟಿಗೆ? ಮೊದಲಿನದು ಗೋಬಿ ಮಲ್ಲಿಗೆ ನೋಡಲ್ಲ. ಇದನ್ನು ಹೀಗೆ ತಗೊಂಡು ಡಿಫ್ರೆಂಟ್ ಟೇಸ್ಟ್ ಉಂಟಲ್ಲ? ಏನು ಗ್ರೀನ್ ಮಸಾಲೆ ಮಾಡಿದ್ದು ಗಮ್ಮತ್ತಾಗಿ ಉಂಟು. ನಾರ್ಮಲಾಗಿ ನಾವು ಪುದೀನ ಮತ್ತು ಕೊರಿಯಾಂಡರ್. ಹೌದು, ಅದು ಗೊತ್ತಾಗಲ್ಲ ನಮಗೆ ಪುದೀನ ಹೇಗೆ ಬಾಯಿಗೆ ಸಿಗ್ತಾ ಉಂಟು. ಅಂದರೆ ಈಗ ಈ ಥರದ ಮಸಾಲೆಗಳೆಲ್ಲ ಕಡಿಮೆ ಅಲ್ಲ ನಾವು ತಿನ್ನೋದು. ನಾರ್ಮಲಾಗಿ ರೆಡ್ ಚಿಲ್ಲಿ ಇದೆಲ್ಲ ಹಾಕಿ ತಿನ್ನೋದು. ಆದರೆ ಈ ಥರ ಗ್ರೀನ್ ಮಸಾಲೆ ಮಾಡಿದರೆ ಗೋಬಿ ಮಲ್ಲಿಗೆ ರೆಡಿ ಆಗ್ತದಲ್ಲ? ಓಕೆ, ಸಾಕಾಗಿತ್ತು. ಈಗ ಇನ್ನೊಂದು 65 ಅಲ್ಲ? ಓಕೆ, ಆನಿಯನ್ ಕೂಡ ಒಟ್ಟಿಗೆ ಹೋಗಬೇಕಾ? ಸ್ವಲ್ಪ ಡ್ರೈ ಆಗಿರುತ್ತಲ್ಲ? ಜಾಸ್ತಿ ಡ್ರೈ ಆಗಿರುತ್ತೆ. ಹೌದು, ಯಾಕೆ ಬೇಕಿದ್ರೆ ನಾವೇನು ಸಾಸ್ ಯೂಸ್ ಮಾಡ್ಕೊಳ್ಬೋದಾ? ಯೂಸ್ ಮಾಡ್ಕೊಳ್ಬೋದು. ಅದೇ ಚಿಲ್ಲಿ ಥರ. ಹೌದು ಹೌದು, ಸಾಕಾಗಿತ್ತು ಮ್ಯಾಮ್. ಟೇಸ್ಟಿ ಆಗಿತ್ತು. ಒಂಥರ ಡಿಫ್ರೆಂಟ್ ಟೇಸ್ಟ್ ಅಲ್ಲ? ಈ ಥರದ ಏನು ಗೋಬಿಯಲ್ಲಿ ಬಳಸ್ಕೊಂಡು ನಾವು 2 ಅಡುಗೆ ಮಾಡಿದ್ದು ನಮ್ಮ ವೆಚ್ಚಕ್ಕೆ ಕೂಡ ಒಂದು ಖುಷಿಯಾಗಿರ್ಬೋದು ಅಂತ ಅನಿಸ್ತದೆ. ಹೇಗೆ ಅನ್ನಿಸ್ತು ನಿಮಗೆ 2 ಡಿಶ್ ಮಾಡಿ? ಖುಷಿ ಆಯಿತು. ಓಕೆ, ನಮಗೆ ಕೂಡ ಅಂದರೆ ಈ ಥರ ಸ್ಪೆಷಲ್ ಆಗಿ ಗೋಬಿ ಮಂಚೂರಿ ಇದೆಲ್ಲ ತಿಂತಾರೆ.
ಈ ಥರದ್ದೆಲ್ಲ ಕಡಿಮೆ ತಿನ್ನೋದು. ಹಾಗಾಗಿ ನಮ್ಮ ಈ ಕಾರ್ಯಕ್ರಮ ಒಂದು 2 ಡಿಶ್ ಹೇಳ್ಕೊಡ್ತಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಸುಷ್ಮಿತಾ ಅವರು ಸಾಕಾಗಿರುವಂತಹ ಗೋಬಿ ಮಲ್ಲಿಗೆ ಮತ್ತು ಗೋಬಿ 65 ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿದ್ದ ಹೇಳ್ತಾ ಇವತ್ತಿನ ಸಂಚಿಕೆ ಅಲ್ಲಿ ಏನಿಸ್ತದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.